ಶಿವಮೊಗ್ಗ ಗಲಭೆ ಹಿನ್ನೆಲೆ ಮಂಗಳೂರಿನಲ್ಲಿ ಪೊಲೀಸ್ ಸಿಬ್ಬಂದಿ ಮೇಲೆ ಕೊಲೆಯತ್ನ ನಡೆದಿದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಸುದ್ದಿ ಕುರಿತಂತೆ ಮಂಗಳೂರು ಪೊಲೀಸ್ ಆಯುಕ್ತರು ಸ್ಪಷ್ಟನೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ಸಂಪೂರ್ಣ ಸುಳ್ಳಾಗಿದೆ ಎಂದ ಅವರು, ಕಾಸರಗೋಡು ಮೂಲದ ಕಳ್ಳನೊಬ್ಬನನ್ನ ಹಿಡಿಯಲು ಹೋದ ಸಂದರ್ಭ ಕಳ್ಳನನ್ನ ಹಿಡಿಯಲು ಹೋದ ಪೊಲೀಸ್ ಸಿಬ್ಬಂದಿಗೆ ಚೂರಿ ಇರಿದಂತಹ ಘಟನೆ ನಡೆದಿದ್ದು, ಇದೀಗ ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸುಳ್ಳು ಸುದ್ದಿಯನ್ನ ಕೆಲವು ಮತಾಂಧ ಶಕ್ತಿಗಳು ಹರಡ್ತಾ ಇದ್ದು ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ಅಂದರೆ ದಿನಾಂಕ 21/2/2022 ಸೋಮವಾರ ಮಧ್ಯಾಹ್ನ 4:30 ಸಮಯದಲ್ಲಿ ಬಂದರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಕಾಸರಗೋಡು ಮೂಲದ ಕಳ್ಳ ಒಂದು ಕಾಸ್ಟ್ಲಿ ವಾಚನ್ನು ಮಾರಾಟ ಮಾಡಲಿಕ್ಕೆ ಬಂದಿರ್ತಾನೆ. ಆ ಮಾಹಿತಿಯನ್ನು ಅಂಗಡಿಯವರು ನಮ್ಮ ಪೊಲೀಸ್ ಸಿಬ್ಬಂದಿಗೆ ತಿಳಿಸ್ತಾರೆ. ಅವನ್ನ ವಶಕ್ಕೆ ತೊಗೊಳ್ಲಿಕ್ಕೆ ಅಂತಂದು ವಾಚ್ ಮಾಡಿ ಅವನ್ನ ಸೆಕ್ಯೂರ್ ಮಾಡೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ವಿನೋದ್ ಮತ್ತು ಪ್ರವೀಣ್ ಅಂತ ಇಬ್ಬರು ನಮ್ಮ ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿಬಿಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಓಡೋಗಿದ್ದಾನೆ ಕೂಡ ಒಂದು 2 ವೀಲರಲ್ಲಿ. ಆ ಸಂದರ್ಭದಲ್ಲಿ ವಿನೋದ್ ಅಂತ ನಮ್ಮ ಸಿಬ್ಬಂದಿಗೆ ಒಂದು ಚಿಕ್ಕ ಸ್ಟ್ಯಾಬ್ ಇಂಜುರಿ ಆಗಿದೆ. ಈಸ್ ಔಟ್ ಆಫ್ ಡೇಂಜರ್. ಯನಪೋಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. 1.5 ಇಂಚು ಸುಮಾರಷ್ಟು ಒಂದು ಗಾಯ ಆಗಿದೆ. ಬಟ್ ಎಲ್ಲ ಪ್ಯಾರಾಮೀಟರ್ಸು ಮತ್ತು ಆರೋಗ್ಯ ಯಾವುದೇ ಜೀವಕ್ಕೆ ಅಪಾಯ ಆಗುವಂಥ ಘಟನೆ ಆಗಿಲ್ಲ. ದೇವರ ದಯದಿಂದ ಅವನು ಆರೋಗ್ಯವಾಗಿದ್ದಾನೆ. ಆದರೆ ಇದನ್ನು ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಒಂದು ಕೋಮಿಗೆ ಸೇರಿದಂಥ ವ್ಯಕ್ತಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದು ತಪ್ಪಾಗಿ ಅರ್ಥೈಸಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರೂ ಕಿವಿ ಕೊಡಬಾರ್ದು. ಇದು ಕಾಸರಗೋಡು ಮೂಲದ ಒಬ್ಬ ಕಳ್ಳ ಪೊಲೀಸರು ಆರೋಪಿಯನ್ನು ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ. ಧನ್ಯವಾದ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.